ಇತ್ತೀಚೆಗೆ ರಿಯಾಜ್ ಪರಂಗಿಪೇಟೆಯವರು ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡುತ್ತಿರುವಾಗ ತಾಂಟ್ರೆ ಬಾ ತಾಂಟಿ ಎಂದು ಹೇಳಿದ್ರು. ಈ ಹೇಳಿಕೆ ಕರಾವಳಿಯಲ್ಲಿ ಹಾಸ್ಯ ರೂಪದಲ್ಲಿ ಭಾರಿ ವೈರಲ್ ಆಗಿತ್ತು. ಆದರೆ ಈ ಬಗ್ಗೆ ದಕ್ಷಿಣ ಕನ್ನಡ ಸುನ್ನಿ ಉಲಾಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿರುವ ತೋಕೆ ಉಸ್ತಾದ್ ಅವರು ರಿಯಾಜ್ ಪರಂಗಿಪೇಟೆಯವರಿಗೆ ಧರ್ಮದ ಪಾಠ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ತೋಕೆ ಉಸ್ತಾದ್ ಅವರು, ತಾಂಟಲು ಮುಸ್ಲಿಂ ಧರ್ಮ ಹೇಳಿಕೊಡೋದಿಲ್ಲ. ಧರ್ಮದ ಜ್ಞಾನವಿಲ್ಲದ, ಧರ್ಮದ ಮೂಲ ಆಶಯ ತಿಳಿಯದ ಕೆಲವು ಅಲ್ಪಜ್ಞಾನಿಗಳಿಂದ ಧರ್ಮಕ್ಕೆ ಧಕ್ಕೆಯಾಗ್ತಿದೆ. ಇವರಿಂದ ಸಮಾಜದಲ್ಲಿ ಅಶಾಂತಿ ಮತ್ತು ಬಿರುಕು ಉಂಟಾಗಿದೆ. ಅಂತಹ ವ್ಯಕ್ತಿಗಳನ್ನ ಸಮಾಜ ಬಹಿಷ್ಕರಿಸಬೇಕಾಗಿದೆ ಎಂದು ನೇರವಾಗಿ ಹೇಳಿದ್ದಾರೆ. ಇಲ್ಲಿರ್ತಕ್ಕಂತಹ ಬಿಜೆಪಿಯ ಕೋಮುಖ ವ್ಯಾಘ್ರರೊಂದಿಗೆ ಅದು ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು, ಸಿಟಿ ರವಿ ಆಗಿರಬಹುದು, ಅಥವಾ ಬೆಳ್ತಂಗಡಿಯ ಹರೀಶ್ ಪೂಂಜಾ ಆಗಿರಬಹುದು, ನೀವು ನಮ್ಮೊಂದಿಗೆ ಸೆಣಸಾಟಕ್ಕೆ ಬರುವುದಾದರೆ ನಮಗೆ ನಿಮ್ಮೊಂದಿಗೆ ಹೇಳಲಿಕ್ಕಿರುವಂತದ್ದು ನೀ ತಾಂಟ್ರೆ ಬಾ ತಾಂಟ್ ಅಂತ ಹೇಳಿ. ಪವಿತ್ರ ಇಸ್ಲಾಂ ತಾಂಟೋಳು ಮೋಂಟೋಳು ಕಲಿಸುವುದಿಲ್ಲ. ಪವಿತ್ರ ಇಸ್ಲಾಂ ಆ ರೀತಿ ಜನರನ್ನ ತಾಂಟ್ಲಿಕ್ಕೆ ಹೇಳಲಿಕ್ಕೆ ಪವಿತ್ರ ಇಸ್ಲಾಂ ಕಲಿಸುವುದಿಲ್ಲ. ಧರ್ಮದ ಜ್ಞಾನವಿಲ್ಲದ, ಧಾರ್ಮಿಕ ವಿದ್ಯಾಭ್ಯಾಸವಿಲ್ಲದ, ಧರ್ಮದ ABCD ಗೊತ್ತಿಲ್ಲದಂತಹ, ಧರ್ಮದ ಮೂಲ ಆಶಯಗಳನ್ನು ತಿಳಿಯದಂತಹ ಕೆಲವು ಅಲ್ಪಜ್ಞಾನಿಗಳು ಹೇಳುವಂತ ಹೇಳಿಕೆಗಳಿಂದ ಈ ಸಮಾಜದಲ್ಲಿ ಅಶಾಂತಿ ಮತ್ತು ಸಮಾಜದಲ್ಲಿ ಬಿರುಕುಂಟಾಗುವಂತಹ ಕೆಲಸಗಳನ್ನ ಕೆಲವು ಅಲ್ಪಜ್ಞಾನಿಗಳು ಇಲ್ಲಿ ಮಾಡುತ್ತಾ ಇದ್ದಾರೆ. ಯಾವತ್ತೂ ಕೂಡ ಧರ್ಮ ಇದಕ್ಕೆ ಪ್ರೋತ್ಸಾಹವನ್ನ ನೀಡುವುದಿಲ್ಲ. ಪವಿತ್ರ ಇಸ್ಲಾಂ ತಾಂಟೋಳು ಮೊಂಟೋಳು ಇಲ್ಲಿ ಯಾವತ್ತೂ ಕೂಡ ಕರೆ ಕೊಡುವುದಿಲ್ಲ. ಆ ರೀತಿಯ ಕರೆಗಳನ್ನ ನೀಡುವಂತಹ ಜನರನ್ನ ಸಮಾಜ ಬಹಿಷ್ಕರಿಸಬೇಕಾಗಿದೆ. ಅವರ ನೀಚ ಕಾರ್ಯಗಳನ್ನ ಅವರು ತಮ್ಮ ರಾಜಕೀಯ ಕೆಲಸಗಳ ಲಾಭಕ್ಕೆ ಬೇಕಾಗಿ ಮಾಡುವಂತಹ ಇಂತಹ ಕೆಟ್ಟ ಕಾರ್ಯಗಳನ್ನ ಸಮುದಾಯ ಅರಿತುಕೊಳ್ಳಬೇಕಾಗಿದೆ.